ಭಾರತದ ಎಲ್ಲ ಕಡೆ 18 ಪುರಾಣಗಳಲ್ಲಿ ನಾಗದೇವರ ಉಲ್ಲೇಖ ಬರುತ್ತದೆ ಎನ್ನುವುದು ಒಂದು ಆಯಾಮ. ಇನ್ನೊಂದು ಕರಾವಳಿ ಭಾಗವು ನಾಗಕಂಡ ಎಂದು ಕರೆಯಲ್ಪಡುತ್ತದೆ. ಈ ನಮ್ಮ ಭೂಮಿಯನ್ನು ನಾಗದೇವರು ನಮಗೆ ದಾನ ಮಾಡಿ ನೀಡಿದರು ಅನ್ನೋದು ಇನ್ನೊಂದು ಆಯಾಮ. ಆದುದರಿಂದ ನಾಗಾರಾಧನೆ ಎಂದರೆ ನಮ್ಮ ಹಿರಿಯರ ಕೃತಜ್ಞತೆಯ ಸಂಕೇತವಾಗಿದೆ. ಇಲ್ಲಿನ ಸಡಿಲ ಮಣ್ಣು, ತೇವಾಂಶ ಮತ್ತು ವಾತಾವರಣದ ಉಷ್ಣತೆ ಇವುಗಳ ನಾಗನ ನಡೆಗೆ ತುಂಬಾ ಪೂರಕವಾಗಿ ಇದೆ. ಆದುದರಿಂದ ಇಡೀ ತುಳುನಾಡು ನಾಗದೇವರ ನಡೆಯೇ ಆಗಿದೆ. ನಾಗದೇವರು ನಮ್ಮ ಪೂರ್ವಜ ಎಂಬಲ್ಲಿಗೆ ಸರ್ಪ ಸಂಸ್ಕಾರ ಇತ್ಯಾದಿ ವಿಧಿಗಳು ನಡೆದು ಬಂದವು. ಭೂಮಿಯನ್ನು ಹೊತ್ತವನು ಮಹಾಶೇಷ ಎಂಬ ಕಾರಣಕ್ಕೆ ಕೂಡ ನಾಗದೇವರ ಆರಾಧನೆಯು ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ನಾಡಿನ ಎಲ್ಲ ಧಾರ್ಮಿಕ ಬಂಧುಗಳಿಗೆ ಅತಿ ದೊಡ್ಡ ಹಬ್ಬ ನಾಗರ ಪಂಚಮಿ ಆಗಿರುತ್ತದೆ. ಇಂದು ಬೆಳಗ್ಗೆಯಿಂದಲೇ ಕಾರ್ಕಳ ಪೆರುವಾಜೆ ಬಳಿ ಇರುವ ನಾಗಬನಕ್ಕೆ ಹಲವಾರು ಭಕ್ತಾದಿಗಳು ಹೂ, ಹಾಲು, ಸಿಯಾಳ ಒಟ್ಟಿಗೆ ನಾಗದೇವರಿಗೆ ಕೃತಜ್ಞತೆ ಸಲ್ಲಿಸಲು ಸಾಲುಗಟ್ಟಿ ನಿಂತಿದ್ದರು. ಖಲೀಲ್ V4 ನ್ಯೂಸ್ ಕಾರ್ಕಳ. VNR Gold.